ಬಂದಿದೆ. ನಮ್ಮ ವಾಜಿಯನ್ನ ನಿಮ್ಮ ಅಧಿಕಾರಿಣಿ ಬಂಧಿಸಿದ್ದಾಳೆ ಎಂಬ ವಿಚಾರವನ್ನ ಹಾಗೆ ಈಗ ಹೇಳಬೇಕು. ಸ್ಥಳ ಮದನಾಕ್ಷಿ ಎಂದು ಕೇಳಿದ್ದೇವೆ. ಹೊರಟು ಬಂದ ಕಾರ್ಯ ಬೊರೆದಳು ನದಿಯೊಂದು ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಹರಿದು ಸಾಗರ ಗರ್ಭವನ್ನು ಸೇರಿಕೊಳ್ಳುತ್ತದೆ. ಹೌದು, ಅದೇ ರೀತಿಯಾಗಿ ನಾವು ಆಗಬೇಕು ಎನ್ನುವ ಹಾಗೆ ಆಶಾ ಗೋಪುರವನ್ನು ಹೊಂದಿದವರು. ಬದುಕೆನ್ನುವಂಥದ್ದು ನಿಂತ ನೀರಾಗಿರಬಾರದು, ಹರಿಯುತ್ತಿರುವ ನೀರಾಗಿರಬೇಕು. ಹೌದು, ಬೆಟ್ಟದ ಬುಡದಲ್ಲಿ ಹುಟ್ಟಿದ ಪುಟ್ಟದಾದ ನೀರಿನ ಸೆಲೆಯೊಂದು ಉಪ್ಪು ತಗ್ಗುಗಳಲ್ಲಿ ಹರಿದು ಸರಿದು ಜರಿಯಾಗಿ ತೊರೆಯಾಗಿ ನದಿಯಾಗಿ ನಿತ್ಯ ವಾಹಿನಿಯಾಗಿ ಶರಧಿಯನ್ನು ಸೇರಿ ಕಡಲೇ ಆಗುವಂತೆ ಸಿಂಧು ಸದೃಶರಾದಂತಹ ಶ್ರೀರಾಮನ ಸಾನ್ನಿಧ್ಯವನ್ನು ಸೇರಿ ಬಿಂದುವಾದಂತ ನಾವು ಸಿಂಧುವಾಗಬೇಕು ಎನ್ನುವಂತ ಆಸೆಯನ್ನು ಹೊತ್ತವರಲ್ವೇ ನಾವು. ಖಂಡಿತ ಬದುಕೆನ್ನುವಂತಹ ಜಟಕಾಬಂಡಿ ಸಾಗುವ ದಾರಿ ಒಂದೇ ಆದ್ರೂ ಕೂಡ ಮುಟ್ಟುವಂತಹ ಗುರಿ ನಾವು ಪ್ರಯಾಣಿಸುವಂತಹ ದಿಕ್ಕನ್ನು ಅವಲಂಬಿಸಿಕೊಂಡಿರ್ತದೆ. ಹೌದು, ನಾವು ಸಾಮಾನ್ಯರೇ ಹೇಳು, ಈ ಹಿಂದೆ ಲಂಕೆಯಲ್ಲಿದ್ದವರು ಅಸುರ ಕನ್ನಿಕೆಯರು ನಾವು ಈ ಹೊತ್ತಿಗೆ ಈ ಜಲದ ಅಂತರಾಳದಲ್ಲಿ ವಿಶೇಷವಾದಂತಹ ಮಯ ನಿರ್ಮಿತವಾದಂತಹ ಮಾಯಾಪುರಿ ಪಟ್ಟಣವನ್ನು ಕಟ್ಟುವುದಕ್ಕೆ ಬಲವಾದಂತಹ ಉದ್ದೇಶ. ಈ ಹಿಂದೆ ಶ್ರೀರಾಮಚಂದ್ರಮನ ಆಗಮನ ಲಂಕೆಗೆ ಆದಾಗ ಅಲ್ಲಿದ್ದಂತಹ ರಾವಣಾದಿ ದಾನವರನ್ನು ಸಂಹರಿಸಿದ. ಆ ಬಳಿಕ ಅಳಿದು ಉಳಿದಂತಹ ನಾರಿಯರನ್ನೆಲ್ಲ ಒಗ್ಗೂಡಿಸಿ ಮಾರಿಚಾನಂದನೆ ಕುಮುದಿನಿ ದೇವಿ ಅವಳ ಆದೇಶದಂತೆ ನಿರ್ದೇಶದಂತೆ ಮಯ ನಿರ್ಮಿತವಾದಂತಹ ಮಾಯಾಪುರಿಯನ್ನು ಕಟ್ಟಿದ್ದೇವೆ. ಮಾತ್ರವಲ್ಲ, ಇಲ್ಲಿನ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದವರು ನಾವಿದ್ದೇವೆ. ರಾಣಿಯಾಗಿ ನಾನು, ಮಂತ್ರಿಣಿಯಾಗಿ ನೀನು. ಲಂಕಾಧೀಶ್ವರ ಅವನ ಮುಖ್ಯಮಂತ್ರಿಯಾದಂತಹ ಪ್ರಹಸ್ತನಂದನೇ ಇರಲ್ವೇ ನಾವು. ಖಂಡಿತವಾಗಿಯೂ ಕಾಲ ಕಾಲಕ್ಕೆ ಸರಿಯಾದಂತಹ ಆದೇಶವನ್ನು ನೀಡುವುದರ ಮುಖೇನವಾಗಿ ನಮ್ಮ ಜೀವನದ ಪಥ ಸರಿಯಾದ ರೀತಿಯಲ್ಲಿ
ಹೋಗುವಂತೆ ಹಾ. ನಿರ್ದೇಶನವನ್ನು ಮಾಡುವವಳು ಕುಮುದಿನಿ ದೇವಿ ಹಾ. ಈ ಕಾಲಕ್ಕೆ ರಾಮ ಧ್ಯಾನವನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ಹಾ. ನೋಡಿದ್ದೇನೆ, ಏನದು? ರೋಗಿ ಬಯಸಿದ್ದು ಹಾಲು, ಹ್ಮ್. ವೈದ್ಯ ಕೊಟ್ಟದ್ದು ಹಾಲು ಎಂದ ಹಾಗಾಯ್ತಲ್ಲ. ಏನು? ರಾಮನನ್ನು ಕಾಣಬೇಕೆಂತಹ ಹಂಬಲವನ್ನು ಹಾ. ಹೊಂದಿಕೊಂಡಿದ್ದವರು ನಾವು. ಹೌದು. ಆತನ ಅಶ್ವಮೇಧ ತುರಗ ಹಾ. ನಮ್ಮ ನಾಡನ್ನು ಪ್ರವೇಶ ಮಾಡಿತ್ತು. ಯಮುನಾ ನದಿ ತೀರದಲ್ಲಿ ಇರುವಂತಹ ಸಂದರ್ಭ ಹಾ. ನಮ್ಮವರೇ ಹೋಗಿ ಹ್ಮ್. ಆ ಕುದುರೆಯನ್ನು ಕಂಡು ಆ ಲೇಖನವನ್ನು ವಾಚಿಸಿದಾಗ ಹಾ. ವಿಚಾರ ತಿಳಿಯಿತು ರಾಮನ ಕುದುರೆ ಅಂತ. ಹ್ಮ್. ಹಾಗಾಗಿಯೇ ಬಂಧಿಸಿದ್ದೇವೆ. ಹಾ. ಖಂಡಿತವಾಗಿ ರಾಮ ಬಂದೇ ಬರ್ತಾನೆ. ಹಾ. ನೋಡೋಣ, ನಿರೀಕ್ಷೆ ಇಡೋಣ. ಆಗಲಿ ಅಂತ. ಅರಿತರಳು ದೂತಿಯೈತಂದು ಮಾತೆ ಮದನಾಕ್ಷಿ ಕೇಳು ಖಾತಿಯುದಲಶ್ವವನ್ನು ಮಾತೆ ಮದನಾಕ್ಷಿ ಕೇಳು ಖಾತಿಯುದ ಅಶ್ವವನ್ನು ಯಾತಕ್ಕೆ ನೀ ಬಂಧಿಸಿರ್ಬೆ ಘಾತಕವಾದುದು ಬೇಳೆ ಯಾತಕ್ಕೆ ನೀ ಬಂಧಿಸಿರ್ಬೆ ಘಾತಕವಾದುದು ಬೇಳೆ ಯಾತಕ್ಕೆ ನೀ ಬಂಧಿಸಿರ್ಬೆ ಘಾತಕವಾದುದು ಬೇಳೆ ಅಮ್ಮ ನಾನಾಡುವ ಮಾತನ್ನ ಪ್ರೀತಿಯಿಂದ ಆಲಿಸುವುದರ ಜೊತೆಗೆ ಪಾಲಿಸಬೇಕಮ್ಮ. ಅವಸರವಾಗಿ ಓಡೋಡಿ ಬಂದೆ. ಏನು ಕಾರಣ? ಏನು ಬರುವುದಕ್ಕೆ ಕಾರಣ ಉಂಟು. ಇಲ್ಲಿಯವರೆಗೆ ನೀನು ಆಡಿದ ಮಾತುಗಳನ್ನು ಆಲಿಸಿದವರು, ದಯ ಪಾಲಿಸಿದವರು. ಹೌದಮ್ಮ. ಏನಾದ್ರೂ ಕೊರತೆಯಾಗಿದೆ ನಿನಗೆ? ಇಲ್ಲಪ್ಪ. ಆದರೂ ಕೂಡ ಧಾರಾಕಾರವಾಗಿ ಅಶ್ವಧಾರೆಯನ್ನು ಸುರಿಸ್ತಾ ಇದ್ದೀಯ. ಹೌದೌದು. ಮುಖದಲ್ಲಿ ಖೇದ. ಹೌದು. ಏನಾಯ್ತೆ ನಿನಗೆ? ಇದಕ್ಕೆಲ್ಲ ಕಾರಣ ಉಂಟಮ್ಮ. ಏನದು? ನಿಮ್ಮ ಆಜ್ಞೆಯಂತೆ ನಿಮ್ಮ ಅನುಮತಿಯಂತೆ ಉಪವನದಲ್ಲಿದ್ದದ್ದು ನಾನು. ಅದೇ ಕೆಲಸ ಅಲ್ವಾ ನಿನಗೆ? ವನರೋಪವಧೆ ಮಾಡುವುದು. ಹ್ಮ್. ಹಾಗೆ ಉಪವನದಲ್ಲಿದ್ದಂತಹ ಸಂದರ್ಭ ತುರಗ ಬಂತು. ತುರಗ? ಅದನ್ನ ನಿನ್ನೆ ದಿನ ನೀವು ಬಂಧಿಸಿದ್ದು. ಆ ತುರಗವನ್ನ ನೀವು ಯಾಕಮ್ಮ ಬಂಧಿಸಿದ್ದು? ಏಯ್! ಇಲ್ಲಿಗೆ ಆಳು ನೀನು, ನಮ್ಮನ್ನೇ ಆಳುವುದಕ್ಕೆ ಮುಂದಾದೇನೆ. ಅಂದ್ರೆ ಕಟ್ಟುವುದು ನಮ್ಮ ಇಷ್ಟ. ಶ್ರೀರಾಮನನ್ನು ಕಾಣಬೇಕೆನ್ನುವ ತವಕದಿಂದ ಹಯವನ್ನು ಬಂಧಿಸಿದ್ದೇವೆ. ಅದರಿಂದ ನಿನಗೇನು ಸಮಸ್ಯೆ ಆಗಿದೆ? ನೀವೇನು ಅಶ್ವವನ್ನ ಬಂಧಿಸಿದ್ದು ಹೌದು, ಅದರಿಂದ ಘಾತ ಆಯ್ತಮ್ಮ. ಘಾತ ಆದದ್ದು ಯಾರಿಗೆ? ನಮಗೆ. ಏನಾಯ್ತು? ಅಮ್ಮ, ಆ ತುರಗದ ಬೆಂಗಾವಲಿಯಾಗಿ ಶತ್ರುಘ್ನ ಎನ್ನುವ ಬಂದಿದ್ದಾನೆ. ಅವನೇ ನನ್ನಲ್ಲಿ ಹೇಳಿದಂತಹ ಮಾತು, ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾದ್ರೂ ಒಳ್ಳೆಯದು, ಅಲ್ಲ ಅಂತ ಆದ್ರೆ ಯುದ್ಧ ಕಾಣಿ ಆಗಬೇಕು ಎನ್ನುವ ಹಾಗೆ ಸರಿಯಾಗಿ ಪೆಟ್ಟು ಕೊಟ್ಟಿದ್ದ. ನಮ್ಮ ಹೆದರಿಕೆ ಆಗ್ತಾ ಉಂಟು. ಹೇಳಿದಂತಹ ಮಾತು ಸರಿಯೇನೆ? ನೂರಕ್ಕೆ ನೂರು. ಶತ್ರುಹರ ಬಂದಿದ್ದಾನೆ. ಅವನ ಮಾತನ್ನು ಆಲಿಸಿ ಅವನಿಗೆ ಸರಿಯಾದಂತಹ ಉತ್ತರವನ್ನು ಕೊಡುವುದು ಬಿಟ್ಟು ಅಲ್ಲ, ನಾನು ನೀವು ಹೇಳಿದಷ್ಟಕ್ಕೆ ಕೆಲಸ ಮಾಡಿದ್ದೇನೆ ಬಹಳ. ದ್ವಾರದಲ್ಲಿರಬೇಕಾದಂತೆ ಇವಳು ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ದಾಳೆ. ಶತ್ರುಹರ ಬಂದಿದ್ದಾನೆ. ಹೌದೌದು. ಸೇನಾ ವಾಹಿನಿಯೊಂದಿಗೆ ಹೌದು. ಈ ಬಗ್ಗೆ ಆಲೋಚನೆ ಮಾಡಬೇಡ. ಬಂದವನನ್ನು ನಾವು ನೋಡಿಕೊಳ್ತೇವೆ. ಆದೀತಮ್ಮ. ನೀನಿನ್ನು ಬರುವುದು ಬೇಡ, ನಿನಗಿನ ವಿಶ್ರಾಂತಿ. ಅಲ್ಲ, ಇವತ್ತು ಇನ್ನು ಬರುವುದಿಲ್ಲ ನಾನು. ರಜೆ ಘೋಷಿಸಲಾಗಿ. ಇನ್ನು ರಜೆ ಬೇಡ, ಇದು ಅಲ್ಲ. ಇವತ್ತು ಕೆಲಸ ಆಯ್ತು ನನಗೆ. ತೊಂದರೆ ಏನಾದ್ರೂ ಆಗಿದ? ಇಲ್ಲ, ಸಮಸ್ಯೆ ಏನಿಲ್ಲ. ನಾನೀಗ ರಜೆ ಅಂತ ಹೇಳಿ ಮನೆಗೆ ಹೋಗಬಹುದು. ಹಾ. ಸಂಬಳ ಕೊಡ್ತೀರೋ ಇಲ್ವೋ ಅಂತ ಅನುಮಾನ. ಅಲ್ಲ, ನಿನಗೆ ಎಷ್ಟು ಬಿಡುವು ಕೊಡ್ತೇವು, ಆ ಬಿಡುವಿನ ಅವಧಿಯವರೆಗೆ ವೇತನ ಕೊಡಲಾಗುವುದು. ಆಗಿದ್ರೆ ಒಂದು 6 ತಿಂಗಳು ಬಿಡುವು ಇರಲಿ ನನಗೆ. ಹೌದಾ? ಹೌದು. ಹಾಗಾದ್ರೆ ಮುಂದಿನದ್ದು ಇಲ್ಲೇ ನೀನು ಬರ್ಕೊಳ್ಬೇಕಾಗ್ತದೆ. ನೀವು ಹೋಗುವಾಗ ವಿನೋದ ಭಾವಚಿತ್ರನ ಕೊಟ್ಟು ಹೋಗಿ ಅಂತ ಹೇಳಿ ನಾವು ರಿಯಾಯಿತಿಯನ್ನು ಕೊಟ್ಟು ಹೀಗೆ ಮಾಡ್ತಾರೆ. ಹೌದು. ನಿನಗೆ ಬೇಕಾದಂತ ವ್ಯವಸ್ಥೆ ಆಗ್ತದೆ ಇಲ್ಲ? ಆಗ್ಲಿ ಹೋಗು. ಗೆಲ್ಲಿದ ರಾಮ ರಾಮಶ್ರೀ ತಾರ
ಶ್ರೀರಾಮನನ್ನು ನಮ್ಮ ನಾಡಿಗೆ ಕರೆಸಬೇಕು ಎನ್ನುವ ಆಶಯದಿಂದ ಹಯವನ್ನು ನಾವು ಬಂಧಿಸಿದ್ದೇವೆ. ಎಲ್ಲಿಯಾದ್ರೂ ಯುದ್ಧಕ್ಕೆ ಮುಂದಾದೆವು ಅಂತಾದ್ರೆ ಬಂದಿರುವಂತ ಸೇನಾ ನಾಯಕನನ್ನು ರಣಕ್ಷೇತ್ರದಲ್ಲಿ ಕಾಲುಗೆಡಿಸಿದ್ರೆ ಶ್ರೀರಾಮಚಂದ್ರ ಇಲ್ಲಿಯವರೆಗಾಗಿ ಬರ್ತಾನೆ. ಬಂದಂತ ಪ್ರಭು ಶ್ರೀರಾಮಚಂದ್ರನಲ್ಲಿಯೂ ಸೆಣಸಾಡುತ್ತೀಯೇನಕ್ಕ? ರಾಮ ಬಂದ್ರೆ ಏನು ಮಾಡುದು ಅಂತ ಕೇಳುವುದಲ್ಲ. ಹೌದು, ಪರಮಾತ್ಮ ಶ್ರೀರಾಮನು ಪರಮಾತ್ಮ ಶ್ರೀರಾಮ ರಾಮ 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 ಪುರವರಗಿ ತಾನೇ ಬರುವನು ಎಮ್ಮ ಪುರವರಗಿ 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 ತಾನೇ ಬರುವನು ರಾಮನು ಬರುವನು ಶ್ರೀರಾಮನು ಬರುವನು ರಾಮ ಬರುವನು ರಾಮ ಪರಮಾತ್ಮ ಶ್ರೀರಾಮನು ಜಮ್ಮಪುರವರೆಗೆ ತಾನೇ ಬರುವನು ಚರಣ ಪೂಜೆಯ ಮಾಡುತ್ತ ರಾಮನ ಚರಣ ಪೂಜೆಯ ಮಾಡುತ್ತ ಪೂಜೆಯ ಮಾಡುತ್ತ ಪೂಜೆಯ ಮಾಡುತ್ತ ಚರಣ ಪೂಜೆಯ ಮಾಡುತ್ತ ಕಪ್ಪಹಯ ಭರದೊಳಿವೆನು ನಲಿಯುತ್ತ ಕಪ್ಪಹಯ ಭರದೊಳಿವೆನು ನಲಿಯುತ್ತ ಪೂಜೆಯ ಮಾಡುತ್ತ ನಲಿಯುತ್ತ ಪೂಜೆಯ ಮಾಡುತ್ತ ರಾಮನ ಪೂಜೆಯ ಮಾಡುತ್ತ ಪರಮಾತ್ಮನ
ಪರಮಾತ್ಮ ಶ್ರೀರಾಮನು ಯಮ್ಮಪುರವರೆಗೆ ತಾನೇ ಬರುವನು. ಶ್ರೀರಾಮ ರಾಮ 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 ರಾಮ. ನಿನ್ನ ಮಾತನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ರಾಮ ಬಂದಷ್ಟೇ ಆ ಸಂತೋಷದ ಅನುಭವ ನನಗಾಗುತ್ತಾ ಇದೆ. ತಾರಾವಳಿ, ಹಯನ್ಮಿತವಾಗಿ ಆ ರಾಮ ಬರ್ತಾನಂತಾದ ಮೇಲೆ ಮತ್ತೆ ಆಲೋಚನೆ ಮಾಡುವಂತಹ ಅಗತ್ಯ ಉಂಟ ಹೇಳು? ಏನ್ ಮಾಡುದು? ಖಂಡಿತವಾಗಿಯೂ ಇಲ್ಲ. ಯುದ್ಧವನ್ನು ಮಾಡುವುದಲ್ಲ, ನಾವು ಶರಣಾಗತರಾದ್ರೆ ಏನು ತಪ್ಪು ಅಂತ ಕೇಳುವುದು ನಾನು. ರಾಮನನ್ನು ಕಾಣುವುದಕ್ಕಾಗಿ ದುರ ಕೊಡುವುದು ನಾವು. ಖಂಡಿತ. ಇರುವಂತಹ ಮಾರ್ಗ ಎರಡು, ಒಂದು ಭಕ್ತಿ ಮಾರ್ಗ, ಒಂದು ಶಕ್ತಿ ಮಾರ್ಗ, ಇನ್ನೊಂದು ಯುಕ್ತಿಯ ಮಾರ್ಗ. ಖಂಡಿತ ನಮ್ಮ ಅಂತರಾಳದಲ್ಲಿ ಭಕ್ತಿಯ ಮಾರ್ಗವೆನ್ನುವುದು ಖಂಡಿತವಾಗಿಯೂ ಉಂಟು. ಆ ಕರುಣಾನಿಧಿಗೆ ಇದು ಖಂಡಿತವಾಗಿಯೂ ಅರ್ಥವಾಗುತ್ತದೆ. ಇನ್ನಿರುವುದು ಶಕ್ತಿಯ ಮಾರ್ಗ. ಕಾರಣ ಏನು? ಬಂದಂತಹ ಶತ್ರುಹರನ್ನ ಕೂಡ ಕಾಡಾಕಾಡಿಯಾಗಿ ಗೌರವವನ್ನು ಕೊಡಬೇಕಾದವರು ನಾವು. ಆ ಮುಖೇನವಾಗಿ ರಾಮವನ್ನು ಕಾಣಬೇಕು. ಹೇಗೆ ಬಲ್ಲೆಯ? ಹೇಗೆ? ಮೂಗನ್ನು ಎಳೆದಾಗ ಮುಖವೇ ಬರ್ತದೆ, ಕೈಯನ್ನು ಎಳೆದಾಗ ಶರೀರವೇ ಬರ್ತದೆ. ಒಂದು ಕಣ್ಣಿಗೆ ನೋವಾಗುವಾಗ ಇನ್ನೊಂದು ಕಣ್ಣಿನಲ್ಲಿ ಸಹಜವಾಗಿ ನೀರು ಮೂಡುವುದು ಸಹಜ ತಾನೆ. ಹಾಗಾಗಿ ಶತ್ರುಹರನ ಬೆಂಗಾವಲಿಗೆ ಶ್ರೀರಾಮಚಂದ್ರ ಖಂಡಿತವಾಗಿಯೂ ಬರ್ತಾನೆ. ಅದಕ್ಕೆ ಬೇಕಾಗಿ ಕುದುರೆಯನ್ನು ಬಿಡುವುದಲ್ಲ, ಬಂದಂತಹ ಶತ್ರುಹರನ ಕೂಡ ಕಾಡಾಕಾಡಿಯಾಗಿ ಗೌರವವನ್ನು ಕೊಡಬೇಕು. ಮಾತ್ರವಲ್ಲ, ಅವ ಇಲ್ಲಿಗೆ ಬರಬೇಕು ಅಂತಾದ್ರೆ ನಾವೇನು ಮಾಡ್ಬೇಕಂತ? ಮಾತ್ರವಲ್ಲ, ಬಂದಂತಹ ರಾಮನ ಎದುರಾಗಿ ನಮ್ಮ ಹಯ, ಕಪ್ಪ, ಹೆಚ್ಚೇಕೆ, ನಮ್ಮ ಅಧಿಕಾರ, ವ್ಯಕ್ತಿತ್ವ ಇದನ್ನೆಲ್ಲ ರಾಮನ ಪಾದಕ್ಕೆ ಅರ್ಪಿಸಬೇಕು ಎನ್ನುವ ಹಾಗೆ ತೀರ್ಮಾನವನ್ನು ಮಾಡಿದ್ದೇನೆ. ಸರಿ, ಈ ಬಗ್ಗೆ ಇನ್ನೇನು ಹೇಳ್ತಿ? ರಾಮದರ್ಶನಕ್ಕಾಗಿ ಕಾದವರು ನಾವು. ಅಕ್ಕ, ರಾಮನನ್ನು ಕಾಣಬೇಕು, ತನ್ಮೂಲಕವಾಗಿ ಜೀವನದಲ್ಲಿ ಧನ್ಯತೆಯನ್ನು ಅನುಭವಿಸಬೇಕು ಎನ್ನುವ ಆಸೆಯನ್ನು ಹೊತ್ತವರು ನಾವು. ಹೆಚ್ಚೇನು ಬರೇ ನಾವು ಮಾತ್ರ ಕಾಣುವುದಲ್ಲ, ನಮ್ಮ ನಾಡಿನಲ್ಲಿರುವಂತಹ ಪ್ರತಿಯೊಂದು ಪ್ರಜೆಗಳು ಶ್ರೀ ರಾಮದರ್ಶನವನ್ನು ಮಾಡಬೇಕು. ರಾಮದೇವರು ನಮ್ಮ ಈ ಮಾಯಾಪುರಕ್ಕೆ ಬಂದಂತಾದ್ರೆ ಈ ಪುಣ್ಯ ಭೂಮಿ ರಾಮ ಭೂಮಿ ಆಗಬೇಕು ಎನ್ನುವ ಆಸೆಯನ್ನು ಹೊತ್ತವರಲ್ವೇ? ಖಂಡಿತ. ಹಾಗಾಗಿ ಮಾಡಬೇಕಂತಹ ಕೆಲಸ ಒಂದೇ, ತಾರಾವಳಿ. ಬಂದಂತಹ ಸೇನೆಗೆ ಎದುರಾಗಿ ನಮ್ಮ ಸೇನೆ ಎನ್ನುವುದು ಹೋಗಬೇಕು. ಆ ಶತ್ರುಗಳನ್ನು ಯುದ್ಧ ಮುಖೇನವಾಗಿ ಸೋಲಿಸಬೇಕೆನ್ನುವ ಹಾಗೆ ತೀರ್ಮಾನವನ್ನು ಮಾಡಿದ್ದೇನೆ. ನಾವು ಹೋಗುವಂತಹ ಬಗೆ ಹೇಗೆ ಗೊತ್ತೇ? ತೆಗೆದುಟ್ಟ ಚಲ್ಲಣದ ಬಿಗಿದ ಮೊಲೆಗಟ್ಟುಗಳ, ಪೊಗರುಡುವ ವೇಣಿಗಳ, ಮೃಗಮದದ ಬೊಟ್ಟುಗಳ, ಬಗೆ ಬಗೆಯ ಕೈದುಗಳನ್ನು ಹಿಡಿದು ರಣಕ್ಷೇತ್ರಕ್ಕೆ ಧಾವಿಸೋಣ.